ಮತ್ತು ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮದ ನಮ್ಮ ಹಿರಿಯರು ಆಗಿರ್ತಕ್ಕಂಥ ಹಾಜಿ UH ಅಹಮದ್ ಬಾರ್ ಅವರು ಈಗಾಗಲೇ ಉದ್ಘಾಟನೆಯನ್ನು ಮಾಡಿದ್ದಾರೆ. ಖಾದರ್ ಅವರು ಅವರ ಕುಟುಂಬದವರು ತಮ್ಮನವರು ಭಾಳಷ್ಟು ವರ್ಷಗಳಿಂದ ಈ ಒಂದು ದಿನಸಿ ವ್ಯಾಪಾರವನ್ನು ಮಾಡಿ ಭಾಳಷ್ಟು ಜನರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದ್ದರಿಂದ ಇವತ್ತು ದೊಡ್ಡ ಒಂದು ಮಳಿಗೆಯನ್ನು ತೆರೆಯಲಿಕ್ಕೆ ಸಾಧ್ಯ ಆಗಿದೆ. ಎಲ್ಲದಕ್ಕೂ ಕೂಡ ಇವತ್ತು ಶ್ರೀಮಂತಿಕೆ ಮುಖ್ಯ ಅಲ್ಲ, ಅವರ ಹತ್ರ ಹೃದಯ ಶ್ರೀಮಂತಿಕೆ ಇದ್ದು ಎಲ್ಲರನ್ನು ಕೂಡ ಒಂದು ಪ್ರೀತಿ ವಿಶ್ವಾಸದಲ್ಲಿ ತಗೊಂಡು ಹೋದಾಗ ಇವತ್ತು ವ್ಯವಹಾರ ಕ್ಷೇತ್ರದಲ್ಲಿ ಮುಂದುವರಿಯಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಕೂಡ ಇವತ್ತು ಖಾದರ್ ಮತ್ತು ಅವರ ತಮ್ಮನವರು ತೋರಿಸಿಕೊಟ್ಟಿದ್ದಾರೆ. ಇವತ್ತು ಒಂದಷ್ಟು ಗುತ್ತಿಗೆದಾರರಾಗಿ ಕಾಂಟ್ರಾಕ್ಟ್ ಕೆಲಸವನ್ನು ಮಾಡಿಕೊಂಡು ಎಲ್ಲ ವ್ಯಾಪಾರದಲ್ಲಿ ಕೂಡ ಜನರ ಒಂದು ಪ್ರೀತಿ ವಿಶ್ವಾಸವನ್ನು ಬೆಳೆಸುವುದರ ಮುಖಾಂತರ ಈ ಒಂದು ನಮ್ಮ ಹೃದಯ ಭಾಗ ಈಗ ಬೀರಿ ಕೋಟೆಕಾರ ಅಂತಲೇ ಬೆಳೆಯುವಂಥ ಈ ಒಂದು ಪ್ರದೇಶದಲ್ಲಿ ಉತ್ತಮವಾಗಿರ್ತಕ್ಕಂಥ ಇವತ್ತು ಎಲ್ಲ ಕಡೆಗಳಲ್ಲಿ ಸೂಪರ್ ಮಾರ್ಕೆಟ್ ದಿನಸಿ ಅಂಗಡಿ ಇದೆ. ಆದರೆ ಒಂದೇ ಸೂರಿನ ಅಡಿಯಲ್ಲಿ ಎಲ್ಲವನ್ನು ಕೂಡ ಇಟ್ಟಾಗ ಜನರಿಗೂ ಕೂಡ ಇವತ್ತು ಆ ಒಂದು ಮಳಿಗೆಯನ್ನು ತೆರೆದವರಿಗೆಲ್ಲ ಜನರಿಗೂ ಕೂಡ ಅದೊಂದು ಸದುಪಯೋಗ ಆಗುವಂಥ ಕಾರ್ಯಗಳಾಗಿ ಒಂದೇ ಸೂರಿನಡ್ಲಿ ಎಲ್ಲವನ್ನು ಸಿಕ್ಕುವಂತಾದಾಗ ಇವತ್ತು ವ್ಯಾಪಾರ ಬಂದವರಿಗೂ ಕೂಡ ಒಳ್ಳೆಯದಾಗ್ತದೆ. ಇವತ್ತು ಜನರಿಗೂ ಕೂಡ ಇವತ್ತು ಸ್ಪರ್ಧಾತ್ಮಕ ಯುಗದಲ್ಲಿ ಜನರ ಭಾರಿ ಬೇಡಿಕೆ ಇದೆ. ಇವತ್ತು ಯಾವ ಕಡೆಗಳಲ್ಲಿ ನಮಗೆ ಕೈಗೆ ಎಟಕುವ ರೀತಿಯಲ್ಲಿ ದರಗಳು ಇದೆ ಎನ್ನುವಂಥದ್ದನ್ನು ಇವತ್ತು ಕಂಡಾಗ ಇವತ್ತು ಸೂಪರ್ ಟ್ರೇಡರ್ಸ್ ನಾನು ಕೂಡ ನಮ್ಮ ಮನೆಯಲ್ಲಿಗೂ ಕೂಡ ಅಲ್ಲಿಂದಲೇ ವ್ಯಾಪಾರವನ್ನು ಕೊಂಡೋಗ್ತಿದ್ರು ನನ್ನ ತಮ್ಮನವರು. ಆ ಕಾರಣಕ್ಕಾಗಿ ಎಲ್ಲರೂ ಕೂಡ ಜನರು ಕೂಡ ಮೆಚ್ಚುಗೆ ಇದೆ. ಅಲ್ಲಿ ಸಿಕ್ಕುವಂಥ ಸಾಮಾನುಗಳು ಒಳ್ಳೆಯ ರೀತಿಯಲ್ಲಿ ಇದ್ದಾಗ ಆ ಜನರಿಗೆ ಬೇಡಿಕೆಗೆ ಅನುಗುಣವಾಗಿ ಎಲ್ಲವೂ ಕೂಡ ಒಂದೇ ಸೂರಿನಲ್ಲಿ ಸಿಕ್ಕಾಗ ಇನ್ನಷ್ಟು ಜನರಿಗೆ ಒಂದು ಒಳ್ಳೆಯ ಪ್ರಯೋಜನ ಆಗುತ್ತದೆ. ಇದನ್ನು ಈ ಒಂದು ಮಳಿಗೆಯನ್ನು ಇವತ್ತು ಎಲ್ಲರೂ ಕೂಡ ಸದುಪಯೋಗ ಮಾಡಲಿ. ಇಂಥ ಇವತ್ತು ತೆರೆದಿರ್ತಕ್ಕಂಥ ಈ ಒಂದು ಮಳಿಗೆ ಸೂಪರ್ ಟ್ರೇಡರ್ಸ್ ಇವತ್ತು ಉತ್ತರೋತ್ತರ ಆಗಿ ಬೆಳೆಯಲಿಕ್ಕೆ ಆ ದೇವರು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ಖಾದರ್ ಮತ್ತು ಅವರ ಕುಟುಂಬಕ್ಕೆ ಕೊಡಲಿ ಅಂತೇಳಿ ಸಂದರ್ಭದಲ್ಲಿ ಹೇಳುತ್ತಾ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಈ ಸಂಸ್ಥೆಯ ಮಾಲೀಕರಿಗೆ ಶುಭಾಶಯಗಳನ್ನು ಸಲ್ಲಿಸ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.